ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಶ್ರೀಲ ಕೃಷ್ಣ. ಪ್ರಭುಪಾದ ಕೀ ಶ್ರೀಲ ಪ್ರಭುಪಾದ ಕೀ ಜೈ. ಅತ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಧ್ಯಾಯ 7, ಶ್ಲೋಕ 5. ಅಪರೇಯ. ಅಪರೇಯ. ಇಲ್ಲಿ ಅಪರ ಇಯಂ ಅಪರೇಯಂ ಅಂತ ಬಂದಿದೆ. ಅಪರ ಅಪರಂ ಇಯಂ ಇಯಂ ಇತಃ ಇತಃ ತು ಯಾವಾದ್ರೆ ಎಲ್ಲ ಅನ್ಯ ಅನ್ಯಾಂ ಅನ್ಯ ಅನ್ಯಂ ಅಪರೇಯಮಿತಸ್ತ್ವಾನ್ಯಾಂ ಅಪರೇಯಮಿತಸ್ತ್ವಾನ್ಯಾಂ ಪ್ರಕೃತಿಂ ಪ್ರಕೃತಿಂ ವಿಧಿ ಪ್ರಕೃತಿಂ ವಿಧಿ ವಿಧಿ ಮೇ ಪರಾಂ ಮೇ ಪರಾಂ ಜೀವಭೂತಾಂ ಜೀವಭೂತಾಂ ಮಹಾಬಾಹೋ ಮಹಾಬಾಹೋ ಯಯೇದಂ. ಯಯೇದಂ ಅದು ಯಯ ಇದಂ ಯಯೇದಂ ಅಂತ ಆಗ್ತದೆ. ಯಯೇದಂ ಯಯೇದಂ ಧಾರ್ಯತೆ ಧಾರ್ಯತೆ ಜಗತ್ ಜಗತ್ ಅಪರೇಯಮಿತಸ್ತ್ವಾನ್ಯಾಂ ಪರೇಯಮಿತಸ್ತ್ವಾನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಪ್ರಕೃತಿಂ ವಿಧಿ ಮೇ ಪರಾಂ ಜೀವಭೂತಾ ಮಹಾಬಾಹೋ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಯಯೇದಂ ಧಾರ್ಯತೆ ಜಗತ್. ಇಲ್ಲಿ ಪದಗಳ ಅರ್ಥ ನೋಡುವ. ಅಪರ ಅಂದ್ರೆ ಕೆಳಮಟ್ಟದ, ಇಯಂ ಈ, ಇತಃ ಇದನ್ನುಳಿದು, ತು ಆದರೆ, ಅನ್ಯಾಂ ಇನ್ನೊಂದು, ಪ್ರಕೃತಿಂ ಶಕ್ತಿಯನ್ನು, ವಿಧಿ ತಿಳಿದುಕೊಳ್ಳಲು ಪ್ರಯತ್ನಿಸು, ಮೇ ನನ್ನ, ಪರಾಂ ಶ್ರೇಷ್ಠವಾದ, ಜೀವಭೂತಾಂ ಜೀವಗಳನ್ನು ಒಳಗೊಂಡ, ಮಹಾಬಾಹೋ ಮಹಾಬಾಹುವೆ, ಯಯ ಯಾವುದರಿಂದ, ಇದಂ ಈ, ಧಾರ್ಯತೆ ಬಳಸಲ್ಪಟ್ಟಿದೆ ಅಥವಾ ಸ್ವಪ್ರಯೋಜನಕ್ಕಾಗಿ ಉಪಯೋಗಿಸಲ್ಪಟ್ಟಿದೆ, ಜಗತ್ ಭೌತಿಕ ಪ್ರಪಂಚವು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತೇಳಿ. ಅಂದ್ರೆ ಆತ್ಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭೌತಿಕದಲ್ಲಿ ಪಂಚಮಹಾಭೂತಗಳು ಏನಿದೆ ಅವು ಅಲ್ಲದೆ ಅದನ್ನ ಆ ಒಂದು ಪ್ರಕೃತಿಯ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುವಂತಹ ಜೀವಿಗಳಿಂದ ಆದದೊಂದು ಉನ್ನತ ಮಟ್ಟದ ಒಂದು ಶಕ್ತಿ ಇದೆ. ಅದರ ಬಗ್ಗೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಪರೇಯಮಿತಸ್ತ್ವ ಅನ್ಯಾಮ್ ಅಂತೇಳಿ, ಅಂದ್ರೆ ಅದು ಆತ್ಮ ಅಂತೇಳಿ. ಇವೆಲ್ಲ ಕೆಳಮಟ್ಟದ ಶಕ್ತಿಗಳಾಗಿದ್ರೆ ಆತ್ಮ ಅಂತ ಹೇಳಿದು ಉನ್ನತ ಮಟ್ಟದ ಒಂದು ಶಕ್ತಿ, ಭಗವಂತನಿಂದ ಬೇರ್ಪಟ್ಟಿರುವಂತದ್ದು ಅಂತೇಳಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಜೀವಭೂತಾ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಜೀವಭೂತಾ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ. ಸಾರಿ ಪ್ರವೀಣ ಮಾತಾಜಿ, ನಿಮ್ಮ ಬದಲಿಗೆ ಅಲ್ಲಿ ಯಾರು ಬೇರೆ ಹೋಸ್ಟ್ ಆಗಿದೆ, ಮತ್ತೆ ಮಾಡ್ತೇನೆ ನೀವು ರಿಪೀಟ್ ಮಾಡಿಸುವಾಗ. ಹರೇ ಕೃಷ್ಣ. ಸಾರಿ, ನೋಡ್ಲಿಲ್ಲ ಮಾತಾಜಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ
ಜೀವಭೂತಾ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. अपरेयमस्मन्यां प्रकृतिं विद्धि मे परां जीवभूतामहाबाहो अपरेयमितस्त्वन्यां प्रकृतिं विद्धि मे परां जीवभूतां महाबाहो ययेदं धार्यते जगत्. अपरेयमस्मन्यां प्रकृतिं विद्धि मे परां जीवभूतामहाबाहो हरे कृष्ण. ओदिಸಿ ಮಾತಾಜಿ, ಓದಿಸಿ. ಸ್ಮಿತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಪರೇಯಾಮಿತ ಸ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ಲೋಕ 5. ಅಪರೇಯಾಮಿತಾ ಸ್ವಾನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಂ ಮಹಾಭಾವೋ ಯಯೇದಂ ಧಾರ್ಯತೆ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. हरे कृष्ण माताजी. अपरेयमितस्वान्यां प्रकृतिं विद्धि मे परां जीवभूतां महाबाहो ययेदं धार्यते जगत्. हरे कृष्ण ಹರೇ माताजी. ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಅಪರೇಯಾಮಿತಸ್ತ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ತಯೇ ಜಗತ್. ಧಾರ್ಯತೆ ಜಗತ್. ಯಯೇದಂ ಧಾರ್ಯತೆ ಜಗತ್. अपरेयमितस्त्वन्यां प्रकृतिं विद्धि मे परां जीवभूतां महाबाहो ययेदं धार्यते जगत्. ಧನ್ಯವಾದಗಳು ಮಾತಾಜಿ. ಈಗ ದೀಪಾ ಬಾಳಿಗ ಮಾತಾಜಿ ಓದಿದ್ದು. ಗಾಯತ್ರಿ ಮಾತಾಜಿ ಓದ್ತೀರಾ? ಓದಿ. ಓದ್ತೀನಿ ಮಾತಾಜಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಬಾಹೋ ಯಯೇದಂ ಧಾರ್ಯತೆ ಜಗತ್. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 6. ಏತತ್ ಯೋನೀನಿ योनीनि ಏತದ್ಯೋನೀನಿ एतद्योनीनि ಭೂತಾನಿ भूतानि ಸರ್ವಾಣಿ सर्वाणि ಇತಿ ಇತಿ ಉಪಧಾರಯ. उपधारय ಸರ್ವಾಣೀತ್ಯುಪಧಾರಯ. सर्वाणि उपधारय ಅಹಂ ಕೃಷ್ಣಸ್ಯ ಜಗತಃ अहं कृष्णस्य जगतः ಪ್ರಭವಃ ಪ್ರಳಯಸ್ತತಾ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ. एतद्योनीनि सर्वाणि ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಾ. अहं कृष्णस्य जगतः ಪದಗಳ ಅರ್ಥ ನೋಡುವ. ಏತತ್ ಈ ಎರಡು ಪ್ರಕೃತಿಗಳೇ ಯೋನಿನಿ ಜನ್ಮದ ಆಕರವಾಗಿರುವಂತವು, ಭೂತಾನಿ ಸೃಷ್ಟಿಯಾದ ಎಲ್ಲಾ ಜೀವಿಗಳು, ಸರ್ವಾಣಿ ಎಲ್ಲ, ಇತಿ ಎಂದು ಉಪಧಾರಯ ತಿಳಿದುಕೋ. ಅಹಂ ನಾನು, ಕೃಷ್ಣಸ್ಯ ಎಲ್ಲವನ್ನೊಳಗೊಂಡ. ಇಲ್ಲಿ ಕೃಷ್ಣಸ್ಯ ನೋಡಿ, ಕೃಷ್ಣ ಅಲ್ಲದು, ಕೃಷ್ಣ ಅಂತ ಹೇಳ್ಬೇಡಿ, ಕೃಷ್ಣಸ್ಯ ಎಲ್ಲವನ್ನೊಳಗೊಂಡ, ಜಗತಃ ಪ್ರಪಂಚದ, ಪ್ರಭವಃ ಅಭಿವ್ಯಕ್ತಿಯ ಆಕಾರ, ಪ್ರಲಯ ಲಯವೂ, ತಥಾ ಹಾಗೆಯೇ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಇರುವ ಈ ಐಕ ಜಗತ್ತಿನ ಎಲ್ಲದಕ್ಕೂ, ಅಂದ್ರೆ ಕೆಳಮಟ್ಟದ ಶಕ್ತಿಗೂ ಮೇಲ್ಮಟ್ಟದ ಶಕ್ತಿಗೂ ಆಧ್ಯಾತ್ಮಿಕ ಎಲ್ಲವೂ ಕೂಡ ಎಲ್ಲದಕ್ಕೂ ಮೂಲ, ಅಂತ್ಯ ಮತ್ತೆ ಆದಿ ನಾನೇ ಅಂತ ಹೇಳಿ ತಿಳ್ಕೊಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ.
एतद्योनीनि भूतानि सर्वाणि अहं कृष्णस्य जगतः प्रभव प्रलयस्तथा अहं कृष्णस्य जगतः प्रलयस्तथा एतद्योनीनि भूतानि सर्वाणीत्युपधारय अहं कृष्णस्य जगतः प्रभव प्रलयस्तथा एतद्योनीनि भूतानि सर्वाणि उपधारय अहं कृष्णस्य जगतः प्रलयस्तथा एतद्योनीनि भूतानि सर्वाणीत्युपधारय अहं कृष्णस्य जगतः प्रभव प्रलयस्तथा एतद्योनीनि भूतानि सर्वाणीत्युपधारय अहं कृष्णस्य जगतः प्रभवप्रलयस्तदा हरे कृष्ण ಓದಿಸಬಹುದು ಮಾತಾಜಿ ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏತದ್ಯೋನಿನಿ ಭೂತಾನಿ ಯೋನೀನಿ ಏತದ್ಯೋನೀನಿ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಮಾತಾಜಿ ಓದಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಿಂಗನಗೌಡ ಪ್ರಭುಜಿ ಓದಿ. ಲಿಂಗನಗೌಡ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಿಂಗನಗೌಡ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಕೃಷ್ಣಸ್ಯ ಅಲ್ಲಿ ಕೃಷ್ಣಸ್ಯ ಬರಬಾರ್ದು, ಕೃಷ್ಣಸ್ಯ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಾ. ಓಕೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತದ್ಯೋನಿನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಪ್ರಳಯಸ್ತಥಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಲಿಂಗನಗೌಡ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದ್ತೀರಾ? ಮಾತಾಜಿ. ಓದಿ ಏತದ್ಯೋನಿನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭೋ ಪ್ರಳಯಸ್ತಥಾ. ಇನ್ನೊಂದ್ಸಲ ಓದಿ ಪ್ರಭುಜಿ, ಇನ್ನೊಂದ್ಸಲ ಓದಿ. ಏತದ್ಯೋನಿನಿ ಭೂತಾನಿ ಏತದ್ಯೋನೀನಿ ಭೂತಾನಿ ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭೋ ಪ್ರಳಯಸ್ತಥಾ. ಹರೇ ಕೃಷ್ಣ. ಮಾತಾಜಿ. ಇಲ್ಲ, ಸರಿ ಆಯ್ತು, ಸರಿ ಆಯ್ತು. ಈಗ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 7. ಮತ್ತ ಪರತರಂ ನ್ಯಾ ಅನ್ಯತ್ ನಾನ್ಯತ್ ಕಿಂಚಿತ್ ಅಸ್ತಿ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಸರ್ವಮಿದಂ ಪ್ರೋತಂ
सूत्रे सूत्रे मणिगणा इव मणिगणा इव मयि सर्वमिदं प्रोतम् मयि सर्वमिदं प्रोतम् सूत्रे मणिगणा इव सूत्रे मणिगणा इव मत्तः परतरं नान्यत् किञ्चिदस्ति धनञ्जय धनञ्जय मयि सर्वमिदं प्रोतं सूत्रे मणिगणा इव मयि सर्वमिदं प्रोतं स्तोत्रे मणिगणा इव ಪದಗಳ ಅರ್ಥ ನೋಡುವ. ಮತ್ತ ನನಗಿಂತ ಪರತರಂ ಶ್ರೇಷ್ಠತರವಾದುದು ನ ಇಲ್ಲ ಅನ್ಯತ್ ಕಿಂಚಿತ್ ಬೇರೆ ಯಾವುದು ಅಸ್ತಿ ಇದೆ ಧನಂಜಯನೇ ಮಯಿ ನನ್ನಲ್ಲಿ ಸರ್ವಂ ಎಲ್ಲವೂ ಇದಂ ಈ ಪ್ರೋತಂ ಪೋಣಿಸಲ್ಪಟ್ಟಿದೆ ಸೂತ್ರೆ ದಾರದಲ್ಲಿ ಮಣಿಗಣಾಹ ಮುತ್ತುಗಳ ಇವ ಹಾಗೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಧನಂಜಯ ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗಿಂತ ಶ್ರೇಷ್ಠವಾದ ಸತ್ಯ ಇನ್ನೊಂದಿಲ್ಲ. ಮತ್ತೆ ಹೇಗೆ ಅದು ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಾಣೋದಿಲ್ಲ ಕಣ್ಣಿಗೆ, ಆದ್ರೆ ಹೇಗೆ ಒಂದು ಮಣಿಗಳನ್ನ ದಾರದಲ್ಲಿ ಪೋಣಿಸ್ತಿರ್ತಾರೆ, ದಾರ ಕಾಣೋದಿಲ್ಲ, ಬರೀ ಮಣಿಗಳು ಕಾಣ್ತದೆ. ಅದೇ ರೀತಿ ಭಗವಂತನ ಶಕ್ತಿಗಳು ಮಾತ್ರ ಕಾಣ್ತಾ ಇವೆ, ಅದರೊಳಗೆ ಭಗವಂತ ಪ್ರವೇಶಿಸಿ ಅದನ್ನ ನಿಯಂತ್ರಿಸುವುದು ಎಲ್ಲ ಕಾಣ್ತಾ ಇಲ್ಲ. ಹಾಗೆ ನನಗಿಂತ ಶ್ರೇಷ್ಠವಾದ ಸತ್ಯ ಇನ್ನೊಂದಿಲ್ಲ ಅಂತ ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು ಕೂಡ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ಮಯಿ ಸರ್ವಮಿದಂ ಪ್ರೋತಂ ಮಣಿಗಣಾ ಇವ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ಮಣಿಗಣಾ ಇವ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಈಸಿ ಇದೆ ಇದು. ಪ್ರಭು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣಾ ಇವ. ಹರೇ ಕೃಷ್ಣ. ಧನ್ಯವಾದಗಳು. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಸನ್ನ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತಂ ಪರತರಂ ಜ್ಞಾನ ಅಲ್ಲ, ಅದು ಮತ್ತಃ ಮತ್ತ ಅಂತ ಹೇಳಿ ಮತ್ತ ಪರತರಂ ನಾನ್ಯತ್. ಮತ್ತ ಪರತರಂ ಜ್ಞಾನಾತ್ ಕಿಂಚಿದಸ್ತಿ ಧನಂಜಯ ಮಹಿ ಸರ್ವಮಿದಂ ಪ್ರೋತಂ ಸ್ತೋತ್ರೇ ಮಣಿಗಣಾ ಇವ. ಹರೇ ಕೃಷ್ಣ. ಇನ್ನೊಂದ್ಸಲ ಓದ್ತೀರಾ? ಹಾಂ ಮಾತಾಜಿ. ಮತ್ತ ಪರತರಂ ಜ್ಞಾನಾತ್ ಕಿಂಚಿದ ಮತ್ತ ಪರತರಂ ನ ಅನ್ಯತ್ ನಾನ್ಯತ್. ಮತ್ತಂ ಪರತರಂ ಅಲ್ಲ, ಮತ್ತಮಲ್ಲ ಮತ್ತ. ಮತ್ತಃ ಪರತರಂ ಜ್ಞಾನಾತ್ ಕಿಂಚಿದಸ್ತಿ. ಪ್ರಭುಜಿ ಅದು ನ ಅನ್ಯತ್ ನಾನ್ಯತ್. ನಾನ್ಯತ್. ಮತ್ತಃ ಪರತರಂ ಜ್ಞಾನ್ಯತ್ ಕಿಂಚಿದಸ್ತಿ ಧನಂಜಯ ಮಹಿ ಸರ್ವಮಿದಂ ಪ್ರೋತಂ ಸ್ತೋತ್ರೇ ಮಣಿಗಣಾ ಇವ.
ಹರೇ ಹರೇ ಕೃಷ್ಣ ಧನ್ಯವಾದಗಳು. ಅದು ಒಂದ್ 4 ದಿನ ಆಗಿದೆ ಮಾತಾಜಿ, ಹಾಗಾಗಿ ನಾಲ್ಗೆ ಹೊರಳ್ತಾ ಇಲ್ಲ ಅಷ್ಟೇ. ಓಕೆ ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಸುಧಾ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ಲೋಕ 7. ಮತ್ತ ಪರಂತರಂ ನಾಣ್ಯೇನ್ಯತ್ ಪರಂತರಂ ಇಲ್ಲ ಕಿಂಚಿದಸ್ತಿ ಮಾತಾಜಿ, ಪರತರಂ ಆಯ್ತಾ? ಹರೇ ಕೃಷ್ಣ. ಸಾರಿ, ಮತ್ತ ಪರತರಂ ನಾನೇನತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸ್ತೋತ್ರೇ ಮಣಿಗಣ ಇವ. ಸೂತ್ರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೂತ್ರೇ. ಸ್ತೋತ್ರೇ ಮಣಿಗಣ ಇವ. ಮಣಿಗಣ ಇವ. ಓದಿ ಮಾತಾಜಿ ಆಯ್ತಾ? ನೀವು ಕೇಳ್ತಾ ಇದ್ರಿ, ಈಗ ಇವತ್ತು ಓದ್ಲಿಕ್ಕೆ ಬಂದಿದ್ ಖುಷಿ ಆಯ್ತು. ಓದ್ಬೇಕು, ಓದಿಯೇ ನಮ್ಗೆ ಬರುದು ಮಾತಾಜಿ. ಪ್ರಾಕ್ಟೀಸ್. ಅವ್ರಿಗೆ ಅನ್ಮ್ಯೂಟ್ ಮಾಡಕ್ ಬರ್ತಿರ್ಲಿಲ್ಲ ಮಾತಾಜಿ, ಅಷ್ಟೇ ಪ್ರಾಬ್ಲಮ್ ಆಗಿತ್ತು. ಓಕೆ ಓಕೆ. ಎಷ್ಟ್ ಸಲ ನಾವು ಓದಿ ಹೇಳಿದ್ರು, ನೀವು ಓದ್ಲಿಕ್ಕೆ ಬರಲ್ಲ ಅಂತ ಹಿಂಜರಿಯೋದ್ ಬೇಡ. ಇದು ಕಲೀಲಿಕ್ಕೆ ಅಂತಾನೆ ಇರುವಂತ ಕ್ಲಾಸ್. ಹಾಗಾಗಿ ಹೇಗೆ ಓದಿದ್ರು ಅದನ್ನ ಸರಿ ಮಾಡಿ ಓದಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಓಕೆ. ಹರೇ ಕೃಷ್ಣ. ಸರಿ ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ. ಓಕೆ. ಶ್ಲೋಕ 8. ರಸಃ ರಸಃ ಅಹಂ ಅಹಂ ಅಪ್ಸು ಅಪ್ಸು ರಸೋಹಂ ಅಪ್ಸು ರಸೋಹಂ ಅಪ್ಸು ರಸೋಹಮಪ್ಸು ರಸೋಹಮಪ್ಸು ಕೌಂತೇಯ ಕೌಂತೇಯ ಪ್ರಭಾಸ್ಮಿ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಶಶಿ ಸೂರ್ಯಯೋಃ ಪ್ರಣವಃ ಪ್ರಣವಃ ಸರ್ವವೇದೇಷು ಸರ್ವವೇದೇಷು ಶಬ್ದಃ ಶಬ್ದಃ ಪೌರುಷಂ ನೃಷು ಪೌರುಷಂ ನೃಷು ರಸೋಹಮಪ್ಸು ಕೌಂತೇಯ ರಸೋಹಮಪ್ಸು ಕೌಂತೇಯ ರಸೋಹಮಪ್ಸು ಕೌಂತೇಯ ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಪ್ರಣವ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು ಶಬ್ದಕ್ಕೆ ಪೌರುಷಂ ನೃಷು. ಯಾರು ಅದು ಶಬ್ದಂ ಅಂತ ಹೇಳ್ತಿದ್ದಾರೆ? ಅದು ಶಬ್ದಮಲ್ಲ, ಶಬ್ದ. ಅದು ಒಟ್ಟಿಗೆ ಓದುವಾಗ ಶಬ್ದಕ್ಕೆ ಪೌರುಷಂ ನೃಷು. ಇಲ್ಲಿ ಪದಗಳ ಅರ್ಥ ನೋಡುವ. ರಸಂ ರಸಃ ಅಂದ್ರೆ ರುಚಿಯು, ಅಹಂ ನಾನು, ಅಪ್ಸು ನೀರಿನಲ್ಲಿ, ಕೌಂತೇಯ ಕುಂತಿಪುತ್ರನೇ, ಪ್ರಭಾ ಬೆಳಕು, ಅಸ್ಮಿ ಆಗಿದ್ದೇನೆ, ಶಶಿ ಸೂರ್ಯಯೋಹೋ ಚಂದ್ರ ಮತ್ತು ಸೂರ್ಯರಲ್ಲಿ, ಪ್ರಣವಃ ಅ ಉ ಮ ಎಂಬ 3 ಅಕ್ಷರಗಳು. ಪ್ರಣವ ಮಂತ್ರ ಓಂ ಅಂತ ಹೇಳ್ತದೆ. ಆ ಓಂ ಅಂತ ಹೇಳುದು ಈ 3 ಅಕ್ಷರಗಳಿಂದ ಆಗುವಂಥದ್ದು. ಅ ಉ ಮ ಅಂತ ಹೇಳ್ಕೊಂಡು 3 ಅಕ್ಷರಗಳು. ಸರ್ವ ಎಲ್ಲ, ವೇದೇಶು ವೇದಗಳಲ್ಲಿ, ಶಬ್ದ ಶಬ್ದ ಕಂಪನವು, ಖೇ ಆಕಾಶದಲ್ಲಿ, ಪೌರುಷಂ ಸಾಮರ್ಥ್ಯವು, ನೃಷು ಮಾನವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಹೇಳ್ತಿದ್ದಾರೆ, ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯೂ, ಸೂರ್ಯಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾರೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ
प्रभास्मि शशिसूर्ययो प्रणवः सर्ववेदेषु प्रणवः सर्ववेदेषु शब्दः के पौरुषं नृषु शब्दके पौरुषं नृषु रसोऽहमप्सु कौन्तेय प्रभास्मि शशिसूर्ययोः रसोऽहमप्सु कौन्तेय प्रभास्मि शशिसूर्ययो प्रणवः सर्ववेदेषु शब्दः के पौरुषं नृषु प्रणवः सर्ववेदेषु शब्दः के पौरुषं रचः नृषु ऋषु शब्दः के पौरुषं नृषु रसोऽहमप्सु कौन्तेय प्रभास्मि शशिसूर्ययोः प्रणवः सर्ववेदेषु शब्दः के पौरुषं नृषु रसोऽहमप्सु कौन्तेय प्रभास्मि शशिसूर्ययोः प्रणवः सर्ववेदेषु शब्दः के पौरुषं नृषु ಓದ್ಸಿ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ ಮಾತಾಜಿ. ರಸ ಅಹಂ ಆಪು. ಹರೇ ಕೃಷ್ಣ ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಶೇಷಣ್ಣ ಪ್ರಭುಜಿ ಓದ್ತೀರಾ ಪ್ರಭುಜಿ ನೀವು? ಶೇಷಣ್ಣ ಪ್ರಭುಜಿ ಓದಿ ಪ್ರಭುಜಿ ಅನ್ಮ್ಯೂಟ್. ಶಿವಶಂಕರ್ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 8. ರಸೋಹಮಂಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಃ ಪ್ರಭಾಂತಿ ಶಶಿಸೂರ್ಯಯ ಪ್ರಣವಃ ಸರ್ವವೇದೇಷು ಸರ್ವವೇದೇಷು ಶಬ್ದಃ ಕೆ ಪೌರುಷಂ ನೃಷು. ಶಬ್ದಕ್ಕೆ ಮಾತಾಜಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆ. ಇನ್ನೊಂದ್ಸರಿ ಓದ್ತೀನಿ ನೋಡಿ ಮಾತಾಜಿ. ರಸೋಹಮಂಸು ಕೌಂತೆಯ ರಸೋಹಮಪ್ಸು ಶಶಿಸೂರ್ಯಯೋ ಪ್ರಣವ ಮಾತಾಜಿ ಅವ್ರದ್ದು ನೆಟ್ವರ್ಕ್ ಸ್ಲೋ ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ. ನೆಟ್ವರ್ಕ್ ಇಶ್ಯೂ ಇದೆ ಮಾತಾಜಿ. ಓಕೆ ಪ್ರಭುಜಿ, ಧನ್ಯವಾದಗಳು. ನೆಟ್ವರ್ಕ್ ಇಶ್ಯೂ ಇದೆ. ಓಕೆ ಓಕೆ, ಧನ್ಯವಾದ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಃ ಸರ್ವವೇದೇಷು ಶಬ್ದಃ ಕೆ ಪೌರುಷಂ ನೃಷು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ಶೃಣು. ನೃಷು ಮಾತಾಜಿ, ಅದು ಶೃಣು ಅಲ್ಲ, ನೃಷು. ನೃಷು. ಶಬ್ದಕ್ಕೆ ಪೌರುಷಂ ನೃಷು. ಶಬ್ದಕ್ಕೆ ಪೌರುಷಂ ನೃಷು. ಹರೇ ಕೃಷ್ಣ. ಸೌಮ್ಯ ವಿಜಯ್ ಮಾತಾಜಿ ಓದಿ. ನೃಷು ಅಂತ ಹೇಳಿದ್ರೆ ಮಾನವರಲ್ಲಿ ಅಂತ ಅರ್ಥ. ನೃಷು ನರ, ನೃಷು ಅದೆಲ್ಲ ಮನುಷ್ಯರಿಗೆ ಸಂಬಂಧಪಟ್ಟಿದ. ಹರೇ ಕೃಷ್ಣ
ಮಾತಾಜಿ ಅದೇ ಕೃಷ್ಣ ಓದಿ. सोऽहमप्सु कौन्तेय प्रभास्मि शशि सूर्ययोः प्रणवः सर्ववेदेषु शब्दखे पौरुषं ऋषु. हरे कृष्ण ಹರೇ माताजी. ಕೃಷ್ಣ. ಧನ್ಯವಾದಗಳು. ಸೌಮ್ಯ ಶೇಖರ್ ಮಾತಾಜಿ ಓದಿ. ಸೌಮ್ಯ ಶೇಖರ್ ಮಾತಾಜಿ ಓದಿ. ಸೌಮ್ಯ ಶೇಖರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮಾತಾಜಿ ಅವ್ರು ಹೊಸಬ್ರು ಅಂತ ಓದಿ ಮಾತಾಜಿ. ಸೌಮ್ಯ ಶೇಖರ್ ಮಾತಾಜಿ ಓದಿ. ಮಾತಾಜಿ ಅವ್ರು ಕಲಿಸಿ ಕೊಡ್ತಾರೆ ನಿಮ್ಗೆ. ಓದಿ, ದಾಕ್ಷಿಣ್ಯ ಬೇಡ ಯಾರಿಗೆ ಸಹ. ಇಲ್ಲಿ ಕಲೀಲಿಕ್ಕೆ ಅಂತಾನೆ ಇರುವಂತದ್ದು, ಆಯ್ತಾ? ಎಲ್ಲರಿಗೆ ಸಹ ಸ್ಟಾರ್ಟಿಂಗ್ ಓದ್ಲಿಕ್ಕೆ ಬರೋದಿಲ್ಲ, ಕಲ್ತೆ ಬರೋದು. ಹರೇ ಕೃಷ್ಣ. ಓಕೆ ಮಾತಾಜಿ ಮುಂದಕ್ಕೆ ಹೋಗುವ. ಮುಂದಕ್ಕೆ ಹೋಗುವ. ಪುಣ್ಯಃ ಗಂಧಃ ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಃ ಚ ಅಸ್ಮಿ ತೇಜಶ್ಚಾಸ್ಮಿ ವಿಭಾವಸೌ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಃ ಚ ಅಸ್ಮಿ ತಪಶ್ಚಾಸ್ಮಿ ತಪಸ್ವಿಷು ತಪಶ್ಚಾಸ್ಮಿ ತಪಸ್ವಿಷು ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಇಲ್ಲಿ ಪದಗಳ ಅರ್ಥ ನೋಡುವ. ಪುಣ್ಯಃ ಮೂಲ, ಗಂಧಃ ಸುವಾಸನೆಯು, ಪೃಥಿವ್ಯಾಂ ಭೂಮಿಯಲ್ಲಿ, ಚ ಕೂಡ, ತೇಜಃ ಶಾಖವು, ಚ ಕೂಡ, ಅಸ್ಮಿ ಆಗಿದ್ದೇನೆ, ವಿಭಾವಸೌ ಅಗ್ನಿಯಲ್ಲಿ, ಜೀವನಂ ಮ್ಯೂಟ್ ಮಾಡ್ಕೊಳ್ಳಿ ಪದ್ಮಾ ಮಾತಾಜಿ, ಮ್ಯೂಟ್ ಮಾಡ್ಕೊಳ್ಳಿ. ಜೀವನಂ ಜೀವನವು, ಸರ್ವ ಎಲ್ಲ, ಭೂತೇಶು ಜೀವಿಗಳಲ್ಲಿ, ತಪಃ ತಪಸ್ಸು, ಚ ಕೂಡ, ಅಸ್ಮಿ ಆಗಿದ್ದೇನೆ, ತಪಸ್ವಿಷು ತಪಸ್ವಿಗಳಲ್ಲಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ನಾನು ಭೂಮಿಯ ಮೂಲ ಪರಿಮಳ. ಈ ಭೂಮಿಯಲ್ಲಿ ಪರಿಮಳ ಏನಿದೆ ಅದು ಭಗವಂತನಿಂದ ಬಂದಿರುವಂತದ್ದು ಅಂತೇಳಿ ನಾವು ನೋಡ್ಬೋದು. ಎಷ್ಟೊಂದು ಸುವಾಸನಯುಕ್ತ ಹೂವುಗಳು, ಹಣ್ಣುಗಳು, ಬೇರೆ ಬೇರೆ ರುಚಿ ಎಲ್ಲ ಭಗವಂತನಿಂದಲೇ ಮೂಲ ಆಗಿರೋದ್ರಿಂದ ಆ ಭೂಮಿಯಲ್ಲಿ ಅಷ್ಟು ಮೂಲ ನಾನೇ, ಆ ಭೂಮಿಗೆ ಮೂಲ ನಾನೇ ಹೇಳ್ತಾರೆ. ನಾನು ಅಗ್ನಿಯಲ್ಲಿ ತೇಜಸ್ಸು, ಆ ಅಗ್ನಿಯಲ್ಲಿನ ತೇಜಸ್ಸು ನಾನು. ಎಲ್ಲ ಜೀವಿಗಳಲ್ಲಿ ನಾನೇ ಜೀವಾತ್ಮ ಏನಿದೆ ಎಲ್ಲ ದೇಹದಲ್ಲಿ ಜೀವರಾಶಿಗಳಲ್ಲಿ ಇರುವ ಮೂಲ ಅಂದ್ರೆ ಭಗವಂತ ಅಲ್ಲಿ ಪ್ರವೇಶ ಇದೆ ಅಂತ ಹೇಳ್ಕೊಂಡು ಜೀವ ನಾನೇ ಅಂತ ಹೇಳ್ತಾರೆ. ಎಲ್ಲ ತಪಸ್ವಿಗಳ ತಪಸ್ಸು ನಾನೇ. ಒಂದು ತಪಸ್ವಿ ಇದ್ರೆ ಅದರೊಳಗೆ ಆ ತಪಶಕ್ತಿ ಏನಿದೆ ಅದು ಭಗವಂತನೇ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಭೂಮಿಯ ಮೂಲ ಪರಿಮಳ, ನಾನು ಅಗ್ನಿಯಲ್ಲಿ ತೇಜಸ್ಸು, ಎಲ್ಲ ಜೀವಿಗಳಲ್ಲಿ ನಾನೇ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ನಾನೇ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ.
पुण्यो गन्ध पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु जीवनं सर्वभूतेषु तपश्चास्मि तपस्विषु पुण्यो गन्ध पृथिव्यां च तेजश्चास्मि विभावसौ पुण्यं गन्धपृथिव्यां च तेजस्वी विभावसौ जीवनं सर्वभूतेषु तपश्चास्मि तपस्विषु जीवनं सर्वभूतेषु तपश्चास्मि तपस्विषु पुण्यो गन्ध पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु पुण्यो गन्धपृथिव्यां च तेजस्वी विभावसौ जीवनं सर्वभूतेषु तपश्चास्मि तपस्विषु पुण्यो गन्ध पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु पुण्यो गन्धपृथिव्यां च तेजस्वी विभावसौ जीवनं सर्वभूतेषु तपश्चास्मि तपस्विषु ಹರೇ ಕೃಷ್ಣ. ಓದಿಸ್ಬೋದು. ಶ್ಯಾಮಪ್ರಿಯ ಮಾತಾಜಿ ಓದಿ. ಶ್ಯಾಮಪ್ರಿಯ ಸುಮನಾ ಮಾತಾಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. पुण्यो गन्धः पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಓದಿ ಮಾತಾಜಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡಿದ್ದು ಓದಿ. ಓದ್ತಾ ಇದ್ದೀನಿ ಮಾತಾಜಿ. ಕೇಳಿಸ್ತಿಲ್ವಾ ಮಾತಾಜಿ? ಈಗ ಕೇಳಿಸ್ತದೆ. पुण्यो गन्ध पृथ्वीव्यां च तेजस्वी विभावसौ जीवनं सर्वभूतेषु तपश्चास्मि तपस्विषु. सरिना तेजश्चास्मि ಇನ್ನೊಮ್ಮೆ ಓದಿ ಮಾತಾಜಿ. पुण्यो गन्ध पृथ्वीव्यां च तेजश्चास्मि तेजः च अस्मि तेजश्चास्मि. ಒನ್ಸ್ ಬಿಡಿಸಿ ಓದಿ. ತೇಜಃ ಚ ಅಸ್ಮಿ ಅಂತ ಹೇಳಿ. ತೇಜಃ ಚ ಅಸ್ಮಿ ಅಸ್ಮಿ तेजश्चास्मि. तेजश्चास्मि तेजसास्मि विभावसौ तेजः च अस्मि तेजश्चास्मि 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 विभावसौ जीवनं सर्वभूतेषु तपश्चास्मि तपस्विषु. ಹರೇ ಕೃಷ್ಣ. ಬೇರೆಯವರು ಓದುವಾಗ ಒಬ್ರು ಓದುವಾಗ ಇನ್ನೊಬ್ರು ಮ್ಯೂಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಸರಿನಾ ಮಾತಾಜಿ? ಸರಿ ಆಯ್ತು ಮಾತಾಜಿ. ಬೇಕಿದ್ರೆ ಇನ್ನೊಂದ್ಸಲ ಓದಿ, ಅಲ್ಲಿ ಕನ್ಫ್ಯೂಷನ್ ಏನಿಲ್ಲ. ತೇಜಃ ಚ ಅಸ್ಮಿ ತೇಜಶ್ಚಾಸ್ಮಿ. पुण्यो गन्ध पृथ्वीव्यां ಹಾಗೇನೆ ಅಲ್ಲಿ ತಪಃ ಚ ಅಸ್ಮಿ ತಪಶ್ಚಾಸ್ಮಿ. ಆಯ್ತು ಮಾತಾಜಿ. पुण्यो गन्ध पृथ्वीव्यां च तेजश्चास्मि. ಸರಿನಾ ಮಾತಾಜಿ? तेजश्चास्मि विभावसौ जीवनं सर्वभूतेषु तपश्चास्मि तपस्विषु. ನೀವು ಹೇಗೆ ತಪಶ್ಚಾಸ್ಮಿ ಈಸಿಲಿ ಓದ್ತೀರಿ ಅದೇ ತರ ತೇಜಶ್ಚಾಸ್ಮಿ ಅಷ್ಟೇ ಅಲ್ಲಿರೋದು, ಆಯ್ತಾ? ತಪದ ಬದಲಿಗೆ ಅಲ್ಲಿ ತೇಜಃ ಅಂತ ಇದೆ, ಇಲ್ಲಿ ತಪಃ. ತೇಜಶ್ಚಾಸ್ಮಿ. ಸರಿನಾ ಮಾತಾಜಿ? ಸರಿ ಆಯ್ತು. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. पुण्य गंधो पृथिव्यां च तेजश्चास्मि विभावसो जीवनं सर्वभूतेषु तपश्चास्मि तपस्विषु. हरे कृष्ण माताजी. ಹರೇ ಕೃಷ್ಣ. ಉಷಾ ಮಾತಾಜಿ ಓದಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. पुण्यो गन्ध
पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ ಓದಿ. ಅನ್ಮಿಟ್ ಮಾಡ್ಕೊಳ್ಳಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ. ವನಿತಾ ಮಾತಾಜಿ ಓದ್ತೇನೆ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಮಾತಾಜಿ ಓದಿ. ವಿದ್ಯಾ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪುಣ್ಯಂ ಗಂಧಂ ಪುಣ್ಯೋ ಮಾತಾಜಲ್ಲಿ ಪುಣ್ಯಂ ಅಲ್ಲ, ಪುಣ್ಯೋ ಗಂಧಂ ಪುಣ್ಯೋ ಗಂಧಃ ಮಾತಾಜಿ, ಅದು ಗಂಧಂ ಅಲ್ಲ, ಗಂಧಃ. ಪುಣ್ಯಂ ಗಂಧ ಪುಣ್ಯಗಂಧ ಪೃಥಿವ್ಯಾಚ ತೇಜಸ್ಚಾಸ್ಮಿ ವಿಭಾವಸೋ ತೇಜಸ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಮಿ ತಪಸ್ವಿಷು. ತಪಶ್ಚಾಮಿ ತಪಸ್ವಿಷು. ನೋಡಿ, ತಪಃ ತಪಃ ಅಸ್ಮಿ ತಪಃ ಚಾಸ್ಮಿ ತಪಸ್ವಿಷು. ತಪಶ್ಚಾಮಿ ತಪಸ್ವಿಷು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ನಾನು ಓದನೆ ಶೋಭಾ. ಓದ್ಲಿ ಲೈನಿಡ್ ಬರಂದಿಲ್ಲೇರಾರ ಇರಕ್ ಪಣ್ಪೇರ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 10. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿಮತಾಮಸ್ಮಿ. ಬುದ್ಧಿರ್ಬುದ್ಧಿಮತಾಮಸ್ಮಿ. ತೇಜಃ ತೇಜಸ್ವಿ. ತೇಜಃ ತೇಜಸ್ವಿನಾಂ ಅಹಂ. ತೇಜಸ್ತೇಜಸ್ವಿನಾಮಹಂ. ಬುದ್ಧಿರ್ಬುದ್ಧಿರ್ಮತಾಮಸ್ಮಿ. ತೇಜಸ್ತೇಜಸ್ವಿನಾಮಹಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿರ್ಮತಾಮಸ್ಮಿ. ತೇಜಸ್ತೇಜಸ್ವಿನಾಮಹಂ. ಪದಗಳ ಅರ್ಥ ನೋಡುವ. ಇಲ್ಲಿ ಬೀಜವು ಮಾಂ ನನ್ನನ್ನು, ಸರ್ವಭೂತಾನಾಂ ಜೀವಿಗಳೆಲ್ಲರ, ವಿದ್ಧಿ ಎಂದು ಅರಿಯಲು ಪ್ರಯತ್ನಿಸು, ಪಾರ್ಥ ಪ್ರತೆಯ ಮಗನೇ, ಸನಾತನ ಮೂಲವಾದ ಶಾಶ್ವತವಾದ, ಬುದ್ಧಿಯು ಬುದ್ಧಿಮತಾಂ ಬುದ್ಧಿವಂತರ, ಅಸ್ಮಿ ಆಗಿದ್ದೇನೆ, ತೇಜಃ ಶೌರ್ಯವು, ತೇಜಸ್ವಿನಾಂ ಬಲಿಷ್ಠರ, ಅಹಂ ನಾನು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪಾರ್ಥ ನಾನು ಎಲ್ಲಾ ಅಸ್ತಿತ್ವಗಳ ಮೂಲ ಬೀಜ, ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲಾ ಶಕ್ತಿಶಾಲಿಗಳ ಶಕ್ತಿ ಎಂದು ತಿಳಿದುಕೋ ಅಂತೇಳಿ ಇಲ್ಲಿ ಭಗವಂತ ಅವರ ಶಕ್ತಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ.
बीजमां सर्वभूतानां विद्धि पार्थ सनातनम् बीजं बीजं मां सर्वभूतानां विद्धि सनातनम्। बुद्धिर्बुद्धिमतामस्मि तेजस्तेजस्विनामहम् बुद्धिर्बुद्धिमतामस्मि तेजस्तेजस्विनामहम्। बीजं मां सर्वभूतानां बीजं मां सर्वभूतानां विद्धि पार्थ सनातनम् विद्धि पार्थ सनातनम्। बुद्धिर्बुद्धिर्मतामस्मि बुद्धिर्बुद्धिमतामस्मि तेजस्तेजस्विनामहम् तेजस्तेजस्विनामहम्। बीजं मां सर्वभूतानां विद्धि पार्थ सनातनम् बीजं मां सर्वभूतानां विद्धि पार्थ सनातनम्। बुद्धिर्बुद्धिमतामस्मि तेजस्तेजस्विनामहम् बुद्धिर्बुद्धिमतामस्मि तेजस्तेजस्विनामहम्। बीजं मां सर्वभूतानां विद्धि पार्थ सनातनम् बुद्धिर्बुद्धिमतामस्मि तेजस्तेजस्विनामहम् बीजं मां सर्वभूतानां विद्धि पार्थ सनातनम्। बुद्धिर्बुद्धिमतामस्मि तेजस्तेजस्विनामहम्। बीजं मां सर्वभूतानां विद्धि पार्थ सनातनम् बुद्धिर्बुद्धिमतामस्मि तेजस्तेजस्विनामहम् बीजं मां सर्वभूतानां विद्धि पार्थ सनातनम्। बुद्धिर्बुद्धिमतामस्मि तेजस्तेजस्विनामहम्। हरे कृष्ण ओत्सि माताजी हरे हरे कृष्ण। कृष्ण माताजी ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ. हरे ಮಂಜುಳಾ कृष्ण हरे कृष्ण माताजी। हरे बीजं मा सर्वभूतानां विद्धि पार्थ सनातनम् बुद्धिर्बुद्धिमतामस्मि तेजस्तेजस्विनामहम्। हरे कृष्ण माताजी। ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ. हाँ माताजी बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि बुद्धिर्बुद्धिमतामस्मि तेजस्तेजस्विनामहम् हरे कृष्ण हरे कृष्ण ಲೋಕೇಶ್ ಪ್ರಭುಜಿ ಓದಿ. ಲೋಕೇಶ್ ಪ್ರಭುಜಿ. ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. हरे कृष्ण माताजी हरे कृष्ण बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि मतामस्मि बुद्धिर्बुद्धिर्मतामस्मि बुद्धिर्बुद्धिर्मतामस्मि तेजस्वी नामहम् ಬುದ್ಧಿವಂತರಲ್ಲಿ ಬುದ್ಧಿ ನಾನು ಅಂತ ಹೇಳೋದು ಬುದ್ಧಿ ಬುದ್ಧಿರ್ಮತಾಂ ಅಸ್ಮಿ ಬುದ್ಧಿರ್ಮತಾಮಸ್ಮಿ बुद्धिर्मतामस्मि तेजस्वी नामहम् तेजस्तेजस्विनामहम् तेजस्वी नामहम् हरे कृष्ण ಲೋಕಜೀವನಿ ಮಾತಾಜಿ ಓದಿ. ಲೋಕಜೀವನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಕ್ತಿ ಶಾಸ್ತ್ರದ ಕ್ಲಾಸ್ ಬಗ್ಗೆ ಓದಿಸ್ತೀನಿ. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ. ಶ್ರುತಿ ಎಸ್ ಡಿ ಮಾತಾಜಿ. ಶ್ರುತಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಶ್ಲೋಕ 10 ಓದಿ. ಶ್ರುತಿ ಮಾತಾಜಿ ಓದಿ ಈಗ ಓದಿ. ಶ್ರುತಿ ಮಾತಾಜಿ. बीजं सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्तेजस्विनामहम्। हरे कृष्ण माताजी। हरे कृष्ण ಲೋಕಜೀವನಿ ಮಾತಾಜಿ ಓದಿ. हरे कृष्ण माताजी। श्लोक 10 बीजं मां सर्वभूतानां विद्धि पार्थ सनातनं
बुद्धिर्बुद्धिर्मतामस्मि तेजस्तेजस्विनामहम् ಹರೇ हरे कृष्ण ಕೃಷ್ಣ. माताजी ಧನ್ಯವಾದ धन्यवाद ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ. ಸೌಮ್ಯಶ್ರೀ ಓಕೆ, ಮಾತಾಜಿ ಶ್ಲೋಕ ನೀವು ಮುಂದಿನದ ಶ್ಲೋಕ ಓದಿ. ಶ್ಲೋಕ 11. ಬಲಂ ಸಾರಿ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧ ಭೂತೇಷು ತಪ್ಪಾಯ್ತು धर्म विरुद्धो ಧರ್ಮ ಅವಿರುದ್ಧ ಸಾರಿ ಧರ್ಮ ಅವಿರುದ್ಧ ಅಲ್ಲಿ ಧರ್ಮ ಇದೆ, ಧರ್ಮ ವಿರುದ್ಧೋ ಹೇಳುವಾಗ ಧರ್ಮ ಅವಿರುದ್ಧ ಅಂತ ಬರ್ತದೆ ಅರ್ಥ. ಅಲ್ಲಿ ಧರ್ಮ ವಿರುದ್ಧೋ ಭೂತೇಷು ಕಾಮಃ ಅಸ್ಮಿ ಕಾಮೋಸ್ಮಿ ಭರತರ್ಷಭ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಇಲ್ಲಿ ಪದಗಳ ಅರ್ಥ ನೋಡುವ. ಬಲಂ ಬಲವು, ಬಲವತಾಂ ಬಲಿಷ್ಠರ, ಚ ಮತ್ತು ಅಹಂ ನಾನು, ಕಾಮ ಕಾಮ, ರಾಗ ಆಸಕ್ತಿ, ವಿವರ್ಜಿತಂ ರಹಿತವಾದ, ಧರ್ಮ ಅವಿರುದ್ಧ ಧರ್ಮ ತತ್ವಗಳಿಗೆ ವಿರುದ್ಧವಲ್ಲದ, ಭೂತೇಶು ಎಲ್ಲಾ ಜೀವಿಗಳಲ್ಲಿ, ಕಾಮಃ ಲೈಂಗಿಕ ಜೀವನವು, ಅಸ್ಮಿ ಆಗಿದ್ದೇನೆ, ಭರತ ಋಷಭ ಭರತ ಶ್ರೇಷ್ಠನೇ ಅಂತ ಅರ್ಥದಲ್ಲಿ ಹೇಳ್ತಾ ಇದೆ. ಅನುವಾದದಲ್ಲಿ ಹೇಳ್ತಿದ್ದಾರೆ, ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ ನಾನು, ಮತ್ತೆ ನಾನು ಧರ್ಮ ವಿರುದ್ಧವಲ್ಲದ ಕಾಮ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಫಲಂ ಫಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ
ಭರತರ್ಷಭಃ ಭರತರ್ಷಭ ಭರತರ್ಷಭ. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದ. ಭರತರ್ಷಭ ಹರೇ ಕೃಷ್ಣ ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋ ಅಸ್ಮಿ ಭರತರ್ಷಭ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. AP ಸುಮಿತ್ ವರ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಅನುಸೂಯ ಮಾತಾಜಿ ಓದಿ. ಅನುಸೂಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹಲೋ. ಬಲಂ ಬಲವತಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ. ಅಲ್ಪಾ ದಾನಿಶ್ ಮಾತಾಜಿ ಓದಿ. ವಸುಧಾ ಮಾತಾಜಿ. ಅಲ್ಪಾ ದಾನಿಶ್ ವಸುಧಾ ಮಾತಾಜಿ ಓದಿ. ವಸುಧಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸೋದಿಲ್ಲ ನಿಮ್ದು ಮಾತಾಜಿ, ಕೇಳಿಸೋದಿಲ್ಲ. ಹೌದು, ಅವರು ಓದ್ತಾ ಇಲ್ವಾ ಅಂತ. ಓದ್ತಿದಾರಾ? ನೆಟ್ವರ್ಕ್ ಸ್ಲೋ ಇದೆ ಅವ್ರದ್ದು. ಅನ್ಮ್ಯೂಟ್ ಅಲ್ಲಿ ಇದ್ದಾರೆ, ಆದ್ರೆ ಓದೋದು ಕೇಳಲ್ಲ. ಕೇಳಿಸೋದಿಲ್ಲ. ಚಂದನಾ ಮಾತಾಜಿ ಓದಿ. ಲೆಫ್ಟ್ ಅಂತ. ಹರೇ ಕೃಷ್ಣ ಮಾತಾಜಿ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಮುಂದಕ್ಕೆ ಹೋಗು ಮಾತಾಜಿ. ಓಕೆ, ಶ್ಲೋಕ 12. ಯೇ ಚೈವ ಯೇ ಚೈವ ಸಾತ್ವಿಕಾ ಭಾವಾಃ ಸಾತ್ವಿಕೇ ಚೈವ ರಾಜಸಾಃ ರಾಜಸಾಃ ತಾಮಸಾಃ ಚ ಯೇ ರಾಜಸಾಸ್ತಾಮಸಾಶ್ಚ ಯೇ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ಏವ ಇತಿ ಏವೇತಿ ಅಂತ ಬರ್ತದೆ. ಅದು ಏವೇತಿ ತಾನ್ ವಿದ್ಧಿ ನ ತು ಅಹಂ ನ ತ್ವಹಂ ತೇಷು ತೇ ಮಯಿ ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇ ಮಯಿ. ಈ ಪದಗಳ ಅರ್ಥ ನೋಡುವ. ಯೇ ಯಾವುದೆಲ್ಲ, ಚ ಮತ್ತು ಏವ ಖಂಡಿತವಾಗಿಯೂ, ಸಾತ್ವಿಕಾಹ ಸಾತ್ವಿಕ ಭಾವಾಹ ಸ್ಥಿತಿಗಳು, ರಾಜಸಾಹ ರಾಜಸ, ತಾಮಸಾಹ ತಾಮಸ, ಚ ಕೂಡ, ಯೇ ಯಾವುದೆಲ್ಲ, ಮತ್ತಃ ನನ್ನಿಂದ, ಏವ ಖಂಡಿತವಾಗಿಯೂ, ಇತಿ ಎಂದು, ತಾನ್ ಅವುಗಳನ್ನು, ವಿದ್ಧಿ ತಿಳಿಯಲು ಪ್ರಯತ್ನಿಸು, ನ ಇಲ್ಲ, ತು ಆದರೆ, ಅಹಂ ನಾನು, ತೇಷು ಅವುಗಳಲ್ಲಿ, ತೇ ಅವು, ಮೈ ನನ್ನಲ್ಲಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವೂ ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು ಅಂತೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲದಕ್ಕೆ ಮೂಲ ನಾನೇ, ಆದ್ರೆ ನಾನು ಸ್ವತಂತ್ರ. ನಾನು ಆ ಒಂದು
ನನ್ನಿಂದವೇ ಅದು ಹೊರಬಂದಿರುವಂತಹದ್ದಾದ್ರೂ ಕೂಡ ನಾನು ಅದರಲ್ಲಿ ಒಳಪಟ್ಟಿಲ್ಲ ಅಂತ ಅದನ್ನು ಮೀರಿದವ ಭಗವಂತ ಅಲ್ವಾ. ಹಾಗೆ ಅಲ್ಲಿ ಹೇಳ್ತಾ ಇದ್ದಾರೆ, ಯೇ ಚೈವ ಸಾತ್ವಿಕ ಭಾವಾಹ ರಾಜಸಸ್ತಾಮಸಾಶ್ಚ ये चैव सात्विका भावाः राजसास्तामसाश्च ये मत्त एवेति तान् विद्धि न त्वहं तेषु ते मयि मत्त एवेति तान् विद्धि न त्वहं तेषु ते मयि। ये चैव सात्विका भावाः ये चैव सात्विका भावाः राजसास्तामसाश्च ये राजसास्तामसाश्च ये ಭಾವ ರಾಜಸ್ತಾಸ್ತಮಸಾಚಯೇ ಅಲ್ಲಿ ರಾಜಸ ತಾಮಸ ಅಲ್ಲಿ ದೀರ್ಘನೆ ಬರ್ತದೆ. ರಾಜಸಾಸ್ತಾಮಸಾಶ್ಚ ಯೇ राजसास्तामसाश्च ये मत्त एवेति तान् विद्धि मत्त एवेति तान् विद्धि त्वहं तेषु ते मयि न त्वहं तेषु ते मयि। ये चैव सात्विका भावाः राजसस्तामसाश्च ये ये चैव सात्विका भावाः राजसास्तामसाश्च ये मत्त एवेति तान् विद्धि न त्वहं तेषु ते मयि मत्त एवेति तान् विद्धि न त्वहं तेषु ते मयि। ये चैव सात्विका भावाः राजसस्तामसाश्च ये मत्त एवेति तान् विद्धि न त्वहं तेषु ते मयि ये चैव सात्विका भावाः मत्त एवेति तान् विद्धि त्वहं तेषु ते मयि। हरे कृष्ण. ಓದಿಸಬಹುದು ಮಾತಾಜಿ. हरे कृष्ण माताजी. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಓದಿಸಬಹುದು. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ये चैव सात्विका भावाः राजसास्तमसाश्च ये राजसातामसाश्च ये राजसास्तामसाश्च ये मत्त एवेति तान् विद्धि न त्वहं तेषु ते मयि। हरे कृष्ण माताजी. हरे कृष्ण. ಗಾಯತ್ರಿ ಮಾತಾಜಿ ಓದಿ. ये चैव सात्विका भावाः राजसास्तामसाश्च ये मत्त एवेति तान् विद्धि न त्वहं तेषु ते मयि। हरे कृष्ण हरे माताजी. कृष्ण. हरे कृष्ण. ಗೀತಾ ಧನ್ಯವಾದ. ಮಾತಾಜಿ ಓದಿ. हरे कृष्ण माताजी. ये चैव सात्विका भावा राजसास्तामसाश्च ये मत्त एवेति तान् विद्धि न त्वहं तेषु ते मयि। हरे कृष्ण माताजी. ಫಸ್ಟ್ ಲೈನ್ ಅಲ್ಲಿ ಏ ಚೈವ ಸಾತ್ವಿಕ ಭಾವ ಅಷ್ಟೇ ಅಲ್ಲ, ಭಾವಾಹ ಅಂತ ಉಂಟು. ಭಾವ ಅಂದ್ರೆ ಸ್ಥಿತಿ, ಭಾವಾಹ ಅಂದ್ರೆ ಸ್ಥಿತಿಗಳು. ಆಯ್ತಾ? ಹಾ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಮಾತಾಜಿ ನೆಕ್ಸ್ಟ್ ಓದ್ತೀನಿ ಮಾತಾಜಿ. ನೆಕ್ಸ್ಟ್ ಓದ್ತೀನಿ ಮಾತಾಜಿ. ಕನ್ನಡ ಶ್ರುತಿ ಮಾತಾಜಿ ಓದಿ. ಕನ್ನಡ ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇ ಚೈವ ಸಾತ್ವಿಕಾ ಭಾವಃ ರಾಜಸಾಸ್ತಾಮಸಾಶ್ಚ ಹೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ये चैव सात्विका भावाः राजसास्तामसाश्च ये मत्त एवेति तान् विद्धि न त्वहं तेषु ते मयि. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಹರೇ ಕೃಷ್ಣ. ಮಾತಾಜಿ. ಓದ್ಲಾ ಧನ್ಯವಾದಗಳು. ಮಾತಾಜಿ ನಾನು? ಹಾ, ಓದಿ. ಯಾವ್ದು ಮಾತಾಜಿ?
ಓದಿ ये चैव सात्विक भावाः राजसास्तमसाश्चये ರಾಜಸಾಸ್ತಾಮ ಅಲ್ಲಿ ಸ್ಥಾ ದೀರ್ಘ ಇದೆ. ರಾಜಸಾಸ್ತಾಮಸಾಶ್ಚಯೇತ್ ರಾಜಸಃ ತಾಮಸಃ ಅಂತ ಬರ್ತದಲ್ವಾ, ಅಲ್ಲಿ ರಾಜಸಃ ತಾಮಸ ಅಂತ ಹೇಳಿದ್ರೆ ಅಲ್ಲಿ ಎರಡು ಕೂಡ ದೀರ್ಘನೆ ಬರುತ್ತೆ. ರಾಜಸಾಸ್ತಾಮ ತಾಮಸ ಹೇಳುದಿಲ್ಲ, ತಾಮಸ ಅಂತ ಹೇಳ್ತೀವಲ್ಲ, ಹಾಗಾಗಿ ರಾಜಸಾಸ್ತಾಮಸಾಶ್ಚಯೇ राजसास्तमसाश्चये ತಾಮ ರಾಜಸಾಸ್ತಾಮ राजसास्तमस् ಸಾಶ್ಚಯೇ राजसास्तमसाश्चये मत्त हरे एवेति तान् विद्धि न त्वहं तेषु ते मयि ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 13 ಶ್ಲೋಕ. ತ್ರಿಭಿಃ ತ್ರಿಭಿಃ ಗುಣಮೈಃ ಭಾವೈಃ त्रिभिर्गुणमयैर्भावैः येभिः सर्वमिदं जगत् मोहितं नाभिजानाति ಮೋಹಿತಂ ಅಲ್ಲಿ ನಾಭಿಜಾನಾತಿ ನ ಅಭಿಜಾನಾತಿ ಅಂತ ಆಗ್ತದೆ, ಹಾಗೆ ನಾಭಿಜಾನಾತಿ ಅಂತ ಬರ್ತದೆ. ಮೋಹಿತಂ ನಾಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ ಪರಮವ್ಯಯಂ ತ್ರಿಭಿರ್ಗುಣಮಯೈರ್ಭಾವೈ येभिः सर्वमिदं जगत् मोहितं नाभिजानाति मामेभ्यः परमव्ययम् ಪದಗಳ ಅರ್ಥ ನೋಡುವ. ತ್ರಿಭಿಹಿ ಮೂರು, ಗುಣಮಯಿ ಗುಣಗಳಿಂದ ಕೂಡಿದ, ಭಾವೈಹಿ ಸ್ಥಿತಿಗಳಿಂದ, ಏಭಿಹಿ ಈ ಸರ್ವಂ ಎಲ್ಲವೂ, ಇದಂ ಈ ಜಗತ್ ವಿಶ್ವವು, ಮೋಹಿತಂ ಭ್ರಾಂತವಾಗಿದೆ, ನ ಅಭಿಜಾನಾತಿ ತಿಳಿಯುವುದಿಲ್ಲ, ಮಾಂ ನನ್ನನ್ನು, ಏಭ್ಯಃ ಇವು ಎಲ್ಲವುಗಳಿಗಿಂತ, ಪರಂ ಪರಮೋನ್ನತನಾದ, ಅವ್ಯಯಂ ಅವ್ಯಯನಾದ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಸಾತ್ವಿಕ ರಾಜಸ ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು ಅಂತೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ತ್ರಿಭಿರ್ಗುಣಮಯೈರ್ಭಾವೈ येभिः सर्वमिदं जगत् मोहितं नाभिजानाति मामेभ्यः परमव्ययम् त्रिभिर्गुणमयैर्भावै येभिः सर्वमिदं जगत् मोहितं नाभिजानाति मामेभ्यः परमव्ययम् त्रिभिर्गुणमयैर्भावै येभिः सर्वमिदं जगत् मोहितं नाभिजानाति मामेभ्यः परमव्ययम् ಶ್ಲೋಕ ಕ್ಲಾಸ್ ಅಲ್ಲಿ ಇದ್ದೇನೆ, ಆಮೇಲೆ ಮಾಡ್ತೀನಿ ಮಾತಾಜಿ. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ಪರಮವ್ಯಯಂ
ಪರಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಪರಂ ಅವ್ಯಯಂ. ಪರಂ ಅವ್ಯಯಂ ಹೇಳಿ. ಪರಂ ಪರಂ ಅವ್ಯಯಂ. ಅವ್ಯಯಂ. ಪರಂ ಅವ್ಯಯಂ. ಪರಂ ಅವ್ಯಯಂ. ಹಾ, ಓಕೆ. ಓದ್ಬೋದಾ? ಓದಿಸಿ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ ಓದಿದ್ವಾ? ಯಾರು ಓದ್ಬೇಕು ಮಾತಾಜಿ ಇವಾಗ? ಲಲಿತಾ ಮಾತಾಜಿ ಓದ್ಲಿ, ನಂತರ ನೀವು ಓದಿ. ಆಯ್ತು ಆಯ್ತು. ಹರೇ ಕೃಷ್ಣ ಮಾತಾಜಿ. ತ್ರಿಭಿರ್ಗುಣಮಯೈರ್ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಓದ್ತೇನೆ ಮಾತಾಜಿ. ತ್ರಿಭಿರ್ಗುಣಮಯೈರ್ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಿಂಗನಗೌಡ ಲಿಂಗನಗೌಡ ಪ್ರಭುಜಿ ಓದಿ. ಮಾತಾಜಿ ನಾನು ಓದ್ಲಾ? ಓದಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇವ್ಯ. ಬೇರೆಯವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ದಯವಿಟ್ಟು ಬೇರೆಯವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ವಿದ್ಯಾ ಮಾತಾಜಿ, ಶೋಭಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಓದಿ ಪ್ರಭುಜಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಮಾಮೇಭ್ಯಃ ಪರಮವ್ಯಯಂ. ಮಾಮೇಭ್ಯಃ ಪರಮವ್ಯಯಂ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತ್ರಿಭಿಗುಣಮಯಿ ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾ ಓದ್ತೇನ್ರಿ. ಶ್ಲೋಕ 13. ತ್ರಿಗುಣಮಯಿ ಭಾವೆ ತ್ರಿಭಿರ್ಗುಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತ್ರಿಭಿರ್ಗುಣ ಮಯೈರ್ಭಾವೈ ಮವೀರ್ಭಾವಿ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ? ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಉಳಿದವ್ರು ಮ್ಯೂಟ್ ಮಾಡ್ಕೊಳ್ಳಿ. ಒಬ್ರು ಓದುವಾಗ ದಯವಿಟ್ಟು ಉಳಿದವ್ರು ಮ್ಯೂಟ್ ಮಾಡ್ಕೊಳ್ಳಿ. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ. ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಶೋಧ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಮಾಮೇಭ್ಯಃ ಪರಮವ್ಯಯಂ. ಪರಂ ಅವ್ಯಯಂ. ಹಾ, ಅವ್ಯಯಂ. ಹರೇ ಕೃಷ್ಣ. ಹರೇ ಯಶೋಧ ಮಾತಾಜಿ ಈಗ ಓದಿ. ಯಶೋಧ ಮಾತಾಜಿ ಓದಿ. ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತ್ರಿಭಿರ್ಗುಣಮಯ ಹೈವೇ ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಮೇ ಭವ್ಯಃ ಪರಮವ್ಯಮಹಂ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳಿಕೊಟ್ಟ ಹಾಗೆ ಹೇಳ್ತೀರಾ? ನಾನು ಹೇಳಿಕೊಟ್ಟಾಗೆ
ಹೇಳ್ತೀರಾ? ಮಾತಾಜಿ ಹಾ ತ್ರಿಭಿರ್ಗುಣ ತಿಬಿರ್ಗುಣ ಮಯೈರ್ಭಾವೈ ಮಹಿರ್ಭಾವೈ ಏಭಿಃ ಏಭಿಃ ಸರ್ವಮಿದಂ ಜಗತ್ ಸರ್ವಮಿದಂ ಜಗತ್ ಮೋಹಿತಂ ಮೋಹಿತಂ ನಾಭಿಜಾನಾತಿ ನಾಭಿಜಾನಾತಿ ಮಾಮೇಭ್ಯಃ ಮಾಭಿಭ್ಯಃ ಮಾಮೇಭ್ಯಃ ಮಾಮೇಭ್ಯಃ ಪರಮವ್ಯಯಂ. ಪರಮವ್ಯಯಂ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಓದ್ಲಾ? ಅಕಾರ್ಡಿಂಗ್ಲಿ ಆಲ್ಫಾಬೆಟಿಕಲಿ ಬರ್ತಾ ಇದ್ದಾರೆ. ಓದಿ ವಿದ್ಯಾಧಾಮ ಆಯ್ತು. ಮಾತಾಜಿ ಓದಿ. ಓಕೆ, ಓದಿ ಓದ್ಲಿ ಮಾತಾಜಿ ವಿದ್ಯಾಧಾಮ ಮಾತಾಜಿ. ತ್ರಿಭುರ್ಗುಣಮೈ ಭಾವೈರ್ ಏಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಂ ಪರಮಯ್ಯಂ ಮಾಮೇಭ್ಯಂ ಅಲ್ಲ ಮಾತಾಜಿ, ಮಾಮೇಭ್ಯ ಮಾಮೇಭ್ಯಃ ಮಾಮೇಭ್ಯ ಪರಮವ್ಯಯಂ. ಪರಮವ್ಯಯಂ. ಹರೇ ಹರೇ ಕೃಷ್ಣ. ಕೃಷ್ಣ. ಹಾ, ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಒಂದು ಶ್ಲೋಕ ಆಗತ್ತೆ ಮಾತಾಜಿ. ಓಕೆ. ದೈವಿಹೇಷ. ಹರೇ ಕೃಷ್ಣ. ಶ್ಲೋಕ 14. ದೈವಿಹೇಷ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು, ನಮ್ಗೆಲ್ಲರಿಗೂ ಇರುವಂತದ್ದು. ದೈವಿ ಹಿ ಏಷ ಏಷ ಗುಣಮಯಿ ಮಮ ಮಾಯಾ ಪ್ರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ಮಾಯಾಮೇತಾಂ ತರಂತಿ ತೇ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಇಲ್ಲಿ ಪದಗಳ ಅರ್ಥ ನೋಡುವ. ದೈವಿ ದಿವ್ಯವಾದ, ಹಿ ನಿಶ್ಚಿತವಾಗಿಯೂ, ಏಷ ಈ ಗುಣಮಯಿ ಭೌತಿಕ ಪ್ರಕೃತಿಯ 3 ಗುಣಗಳಿಂದ ಕೂಡಿರುವ ಮಮ ನನ್ನ ಮಾಯಾ ಶಕ್ತಿಯು ದುರತ್ಯಯ ಮೀರಲು ಬಹಳ ಕಷ್ಟಕರವಾದದ್ದು. ದುರತ್ಯಯ ಅಂತ ಹೇಳಿದ್ರೆ ಮೀರಲು ಬಹಳ ಕಷ್ಟಕರವಾದದ್ದು. ಮಾಂ ನನಗೆ, ಏವ ಖಂಡಿತವಾಗಿಯೂ, ಯಾರು ಪ್ರಪದ್ಯಂತೆ ಶರಣಾಗತರಾಗುತ್ತಾರೋ, ಮಾಯಾಮೇತಾಂ ಈ ಮಾಯಾಶಕ್ತಿಯನ್ನು ತರಂತಿ ದಾಟುತ್ತಾರೆ ತೇ ಅವರು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಈ 3 ಗುಣಗಳನ್ನ ಮೀರಿ ಹೋಗ್ಬೇಕಾದ್ರೆ ನಾವು ಭಗವಂತನಿಗೆ ಶರಣಾಗುವುದೊಂದೇ ನಮಗಿರುವ ದಾರಿ ಅಂತ ಹೇಳ್ಕೊಂಡು, ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ ಆಗ ನಮ್ಗೆ ಈ ಒಂದು 3 ಗುಣಗಳನ್ನ ಸುಲಭವಾಗಿ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ.
दैवी हेषा गुणमयी मम माया दुरत्यया दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते मामेव ये प्रपद्यन्ते मायामेतां तरन्ति ते दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते दैवी एषा गुणमयी माया दुरत्यया मामेव ये प्रपद्यन्ते मायामेतां तरन्ति ते दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते दैवी एषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते. ಹರೇ ಕೃಷ್ಣ. ಮನೋರಮ ಮಾತಾಜಿ ಇದ್ದಾವ? ಇಲ್ಲ. ಪದ್ಮ ಮಾತಾಜಿ ಓದಿ. ಪದ್ಮ GS ಮಾತಾಜಿ. ಹಾ, ಹರೇ ಕೃಷ್ಣ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರಿಯಾಂಕಾ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ಮಾಯಾಮೇತಾಂ तरन्ति ಮಾಯಾ ಅಂತ ಹೇಳಿದ್ರೆ ನಂದು ಅಂತ ಬರ್ತದೆ. ಮಾಯಾ ಅಂತ ಹೇಳಿದ್ರೆ ಮಾಯಾ ಶಕ್ತಿ ಅಂತ ಬರ್ತದೆ. ಸೊ ಅಲ್ಲಿ ಗಮನವಿಟ್ಕೊಂಡು ಓದ್ಕೊಳ್ಳಿ. ಓಕೆ ಮಾತಾಜಿ. ಮಾಯಾಮೇತಾಂ. ಇನ್ನೊಂದ್ಸಲ ಓದಿ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते. हरे कृष्ण माताजी. ಧನ್ಯವಾದಗಳು. ಶೋಭಾ ನಾರಾಯಣ್ ಮಾತಾಜಿ ಇದ್ದಾವ? ಶೋಭಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭಾ ನಾರಾಯಣ್ ಮಾತಾಜಿ ಓದಿ. दैवी एषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते मायामेतां तरन्ति ते. ಧನ್ಯವಾದಗಳು ಮಾತಾಜಿ. ಟೈಮ್ ಆಗಿದೆ. ನಾನು ಎಲ್ಲರಿಗೂ ಓದಿಸಿ ಮಾತಾಜಿ. ಎಂಡ್ ಮಾಡುವ ಆಮೇಲೆ. ಶ್ವೇತಾ ಮಾತಾಜಿ. ನಂದಾಗಿಲ್ಲ ಮಾತಾಜಿ. ಎಲ್ಲರಿಗೆ ಓದಿಸ್ತಾರೆ ಮಾತಾಜಿ, ಎಲ್ಲರಿಗೆ ಸಹ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿದ್ವು ಅಲ್ವಾ? ಇಲ್ಲ ಮಾತಾಜಿ. ಇಲ್ಲ ಓದಿಸಿಲ್ಲ ಮಾತಾಜಿ. ಓದಿ ಮಾತಾಜಿ. ಬಿಟ್ಟು ಹೋಯ್ತು. ಕೃಷ್ಣ ಮಾತಾಜಿ. दैवी हेषा गुणमयी मम माया दुरत्यया
ಮಾಮೇವಾ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಓದ್ಲಾ ಮಾತಾಜಿ ಉಮಾದೇವಿ? ಓದಿದ್ರು ಶೋಭಾ ಭಟ್. ಶೋಭಾ ಭಟ್ ಓದಿದ್ರು. ಒಂದ್ ನಿಮಿಷ ಮಾತಾಜಿ ಎಲ್ಲರಿಗೂ ಓದಿಸ್ತೀನಿ, ಒಂದ್ ನಿಮಿಷ ನಿಲ್ಲಿರಿ. ಮಮ ಮಾಯಾ ದುರತ್ಯಃ ಮಮೇ ಶ್ಯಾಮ ಪ್ರಿಯ ಮಾತಾಜಿ ಓದಿ. ಮಾಯಾಮೇತಾಂ ಶ್ಯಾಮ ಪ್ರಿಯ ಮಾತಾಜಿ. ತರಂತಿ ಸೌಮ್ಯ ಮಾತಾಜಿ ಓದಿ. ಸೌಮ್ಯ ವಿಜಯ್ ಮಾತಾಜಿ. ಸೌಮ್ಯ ವಿಜಯ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌಮ್ಯ ವಿಜಯ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಓಕೆ, ಯಶೋಧ ಮಾತಾಜಿ ನೀವು ಓದಿ ಮಾತಾಜಿ. ಯಶೋಧ ಮಾತಾಜಿ. ಅವ್ರನ್ನ ನಾನು ಮ್ಯೂಟ್ ಮಾಡಿ. ದೇವಿ ಹೇಷಾ ಗುಣಮಯಿ ಮಮ ಮಾಯಾ ದುರಂತಯ ಮಾಮೇವ ಯೇ ಪ್ರಪದ್ಯತೆ ಮಾಯಾಮೇತಾಂ ತರಂತತಿ ತೇ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ದುರಂತ್ಯಯ ಅಲ್ಲ, ದುರತ್ಯಯ ಅಂತ. ಒನ್ಸ್ ಅಗೇನ್ ನೀವು ಓದಿ ಮಾತಾಜಿ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯತೆ ಮಾಯಾಮೇತಾಂ ತರಂತತಿ ತೇ. ಮಾತಾಜಿ ಅಲ್ಲಿ ಪ್ರಪದ್ಯಂತೆ. ಹರೇ ಕೃಷ್ಣ. ಅಲ್ಲಿ ದುರಂತ್ಯಯ ಅಲ್ಲ, ದುರತ್ಯಯ. ಅಲ್ಲಿ ದುರತ್ಯಯ ಕೆಳಗಡೆ ಪ್ರಪದ್ಯಂತೆ ಅಂತ ಓದ್ಬೇಕು. ಸರಿ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ ಮಾತಾಜಿ. ಈಗ ದೇವಿ ಗುಣಮಯೇ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಹರೇ ಕೃಷ್ಣ. ಧನ್ಯವಾದಗಳು. ಸುಮಾ ಮಾತಾಜಿ ಓದಿದ್ವಾ ಇಲ್ವಾ ಅಂತ? ಇಲ್ಲ ಮಾತಾಜಿ, ಓದ್ತೀನಿ. ಓದಿಲ್ಲ. ಓದಿ ಓದಿ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಮೇವ ಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿ ತೇ. ಧನ್ಯವಾದಗಳು ಮಾತಾಜಿ. ತುಂಬಾ ಸ್ಲೋ ಆಗಿ ಕೇಳಿಸ್ತು. ತುಂಬಾ ಹೌದು, ದೂರದಲ್ಲಿ ಹೇಳಿದಂಗಿದೆಪ್ಪ. ಸೌಮ್ಯ ಮಾತಾಜಿ ಓದ್ಲಾ ಮಾತಾಜಿ ಇನ್ನೊಂದ್ಸರಿ? ಈಗ್ಲೂ ಹಾಗೆ ಇದೆ ವಾಯ್ಸ್. ಹಾಗೆ ಇದೆ ಮಾತಾಜಿ. ನೀವು ಕರೆಕ್ಟ್ ಓದಿದ್ದು ಮಾತಾಜಿ. ನೆಟ್ವರ್ಕ್ ಇದಿದೆ ಅನ್ಸುತ್ತೆ ಮಾತಾಜಿ. ಸೌಮ್ಯ ವಿಜಯ್ ಮಾತಾಜಿ ಓದಿ. ವಿದ್ಯಾ ಕಾಮತ್ ಮಾತಾಜಿ ಓದಿ ಮಾತಾಜಿ. ನೀವು ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡಿಕೊಂಡ್ರೆ ನಂಗೆ ಗೊತ್ತಾಗುದಿಲ್ಲ. ಅದೇ ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಯಾವ್ದಾದ್ರು ಬಿಟ್ಟು ಹೋಗಿದೆಯಾ? ನಾನು ಓದ್ತೀನಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಸೌಮ್ಯ ವಿಜಯ್ ಮಾತಾಜಿ. ಶ್ಯಾಮ ಪ್ರಿಯ ಸುಮನಾ ದೇವಿ ಮಾತಾಜಿ ಅವರು ಓದ್ಲಿಲ್ಲ. ಓಕೆ, ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹಾ ಆಯ್ತು ಮಾತಾಜಿ. ಎಲ್ಲರದ್ದು ಆಯ್ತು ಓದಿ. ಇನ್ನೊಂದು ಹರೇ ಕೃಷ್ಣ ಮಾತಾಜಿ. ನಾನು ಓದಿಲ್ಲ. ಹೇಳು. ಓಕೆ, ಓದಿ ಪ್ರಭುಜಿ. ಇದನ್ನೇ ಆಯ್ತು ಮಾತಾಜಿ. ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕರೆಕ್ಟ್. ದೀಪಾ ಬಾಳಿಗ ಮಾತಾಜಿ ಓದ್ತೀರಾ? ಓದಿ. ಯಾರಿಗಾದ್ರೂ ಓದ್ಲಿಕ್ಕೆ ಇಷ್ಟ ಇದ್ರೆ ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಓದಿಸ್ಬೋದಲ್ವಾ ಮಾತಾಜಿ? ಓದ್ಲಿ ಮಾತಾಜಿ. ಒನ್ಸ್ ಎಲ್ಲರೂ ಓದಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ
ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾನು ಓದ್ಲಾ ಮಾತಾಜಿ? ಓದ್ಲಾ? ಓದಿ ಮಾತಾಜಿ. ಓದ್ಯಾ? ಹಾ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಓದುದ ಮಾತಾಡಿ? ಓದಿ ಮಾತಾಜಿ. ದೇವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅನಸೂಯ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿಟ್ಟಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ನಾನು ಲೀವ್ ಆಗುದಾ ಮಾತಾಜಿ? ನಂದು ಭಕ್ತಿ ಕ್ಲಾಸ್. ಓಕೆ ಮಾತಾಜಿ, ನಾನು ಓದಿಸಿ ಎಂಡ್ ಮಾಡ್ತೀನಿ. ಧನ್ಯವಾದಗಳು ಪ್ರವೀಣ ಮಾತಾಜಿ. ಮೊನ್ನೆ ಕ್ಲಾಸ್ ಮಾಡಿದ್ದು ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಸಾರಿ, ನನ್ಗೆ ಮಾತಾಡ್ಸ್ಲಿಕ್ಕೆ ಟೈಮ್ ಇರ್ಲಿಲ್ಲ ನಿನ್ನೆ ಎಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಓದಿಸಿ ಎಂಡ್ ಮಾಡ್ತೀನಿ. ಯಾರು ಹ್ಯಾಂಡ್ ರೈಸ್ ಮಾಡಿದಾರೆ ಅಲ್ಲಿ? ಅನಸೂಯ ಮಾತಾಜಿ ಓದಿ. ಶ್ಲೋಕ 14. ದೈವಿ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯೇಮೇತತ್ ತರಂತಿ ತೇ. ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಇನ್ನು ಯಾರಿಗೆ ಓದ್ಬೇಕು? ಹ್ಯಾಂಡ್ ರೈಸ್ ಮಾಡಿದಿರಿ, ಓದಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 14. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ವಸುಧಾ ಮಾತಾಜಿ ಓದಿ. ಅಲ್ಪಾ ದಾನೇಶ್ ಮಾತಾಜಿ ಓದಿ. ದೇವಿ ಹೇಷಾ ಗುಣಮಯಿ ಮಮ ಮಾಯಾ ದುರಂತ್ಯಯ ಅಲ್ಲ, ದುರತ್ಯಯ. ದುರಂತ ಬರಲ್ಲ ಅಲ್ಲಿ. ದುರತ್ಯ ಹೇಳಿ. ದುರಂತ್ಯಯ. ದುರಂತ ಬರಬಾರ್ದು. ದುರಂತ ಅಂದ್ರೆ ಅರ್ಥವೇ ಬೇರೆ ಆಗ್ತದೆ ಮಾತಾಜಿ. ದುರತ್ಯಯ. ಹಾ, ಕರೆಕ್ಟ್. ಮಾಮೇವಾಯೇ ಪ್ರಪದ್ಯತೆ ಅಲ್ಲಿ ಪ್ರಪದ್ಯಂತೆ. ಹಾ, ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಧನ್ಯವಾದಗಳು. ಹಾ, ಆಯ್ತಾ? ಇನ್ಯಾರಿಗಾದ್ರೂ ಓದ್ಬೇಕಾದ್ರೆ ಒಂದ್ 2 ನಿಮಿಷ ಓದಿ. ಗಾಯತ್ರಿ ಮಾತಾಜಿ ಓದ್ತೀರಾ? ದುರತ್ಯಯ ಮಾತಾಜಿ, ದುರತ್ಯಯ ಅದು. ನಾನು ಓದಿದ್ದಾಯ್ತು ಮಾತಾಜಿ. ಆಯ್ತಲ್ಲ. ಲಲಿತಾ ಮಾತಾಜಿ ಓದ್ತೀರಾ? ಓದಿದ್ರಾ ನೀವು ಕೂಡ? ಇಲ್ಲಲ್ಲ. ಲಕ್ಷ್ಮೀ PM ಮತ್ತೆ ಲಲಿತಾ ಮಾತಾಜಿ, ಕಾಂತ ಮಾತಾಜಿ 3 ಜನ ಓದಿ ಮತ್ತೆ ಎಂಡ್ ಮಾಡ್ತೀನಿ. ಹರೇ ಕೃಷ್ಣ. ಮತ್ತೆ ಉಳಿದವರೆಲ್ಲ ಓದಿದ್ದಾರೆ. ಹರೇ ಕೃಷ್ಣ. ಓದ್ತಾ ಇದ್ದೀರಾ ಕಾಂತಮಣಿ ಮಾತಾಜಿ? ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ. ಅದು ದುರತ್ಯಯ ಹೇಳಿ. ಮಮ ಮಾಯಾ ದುರತ್ಯಯ. ಹಾ, ಮಾಮೇವಾಯೇ ಪ್ರಪದ್ಯಂತೆ. ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಒಂದ್ಸಲ ಓದ್ತೀರಾ ನೀವು? ಹರೇ ಕೃಷ್ಣ. ಇಲ್ಲ ಎಲ್ಲರೂ ಓಕೆ. ಎಲ್ಲ ಎಂಡ್ ಮಾಡ್ತೇನೆ ನಾನು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ
वैष्णवीभ्यो नमो नमः। अनंत कोटि भक्त वैष्णव वृंद की जय। श्रील प्रभुपाद की जय। श्री श्री राधा गोविंद की जय। श्रीमद् भगवद गीता ग्रंथराज की जय। श्री नामाचार्य हरिदास ठाकुर की जय। हरे जय। कृष्णा 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 हरे हरे, ಹರೇ 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 ರಾಮ ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಎಲ್ಲರಿಗೂ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಮೊನ್ನೆ ರಿವಿಷನ್ ಒಳ್ಳೆ ಆಯ್ತಾ? ಓದ್ಲಿಕ್ಕೆ ಹೌದು ಮಾತಾಜಿ. ಚೆನ್ನಾಗಿ ಆಯ್ತಾ? ರಿವಿಷನ್ ಹಾ, ಮಾಡಿ ಒಳ್ಳೆ ಆಯ್ತು ಮಾತಾಜಿ. ಓದಿದ್ರಾ? ಓಕೆ. ಹಾ, ನಾವೆಲ್ಲರೂ ಓದಿದ್ದೇವೆ, ಆದ್ರೆ ನಿಮ್ಮಷ್ಟು ಒಳ್ಳೇದ ನಮ್ಗೆ